ಆದಿವಾಸಿ ಸಮುದಾಯದ ಯುವಕ ಮಧುವನ್ನು ಕೊಲೆಗೈದವರನ್ನು ಕೂಡಲೇ ಬಂಧಿಸಿ ಕಾನೂನಿನ ಎದುರಿಗೆ ತರಬೇಕೆಂದು ಆಗ್ರಹಿಸಿ ಜಿಲ್ಲಾ ಕೊರಗ ಅಭಿವೃದ್ಧಿ ಸಂಘಟನೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಿತು. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ನಡೆದ ಪ್ರತಿಭಟನಾ ಧರಣಿಗೆ ಕರ್ನಾಟಕ ಕೇರಳ ರಾಜ್ಯದ ಉಪಾಧ್ಯಕ್ಷ ಕೊಕ್ಕೆ ರಮೇಶ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಈ ವಿಷಯದ ಬಗ್ಗೆ ನಾವು ಎಡಿಎಂ ರವರನ್ನು ಸಂಪರ್ಕಿಸಿದಾಗ ಆದಿವಾಸಿಗಳನ್ನು ನೀವೇ ಸರಿಪಡಿಸಬೇಕಾಗಿದೆ, ಹಾಗಿದ್ದರೆ ಆದಿವಾಸಿ ಸಮುದಾಯದ ಉನ್ನತಿಗೆ ಲಭಿಸುತ್ತಿರುವ ಲಕ್ಷಾಂತರ ರೂಪಾಯಿಗಳ ಅನುದಾನಗಳು ಎಲ್ಲಿ ಹೋಯಿತು ಎಂಬುದಾಗಿ ಪ್ರಶ್ನಿಸಿದ್ದಾರೆ. വിഷയത്തിലാണ് നമ്മൾ അദ്ദേഹത്തിന് കാണാൻ പോകുമ്പോൾ എഡിഎം സാർ പറയുന്നത് നിങ്ങൾ എല്ലാവരും നന്നാക്കണം, അതായത് നിങ്ങളാണ് നന്നാക്കേണ്ടത്, നിങ്ങളാണ് ആദിവാസികളെ നന്നാക്കേണ്ടത്. അപ്പോൾ ഇവിടെ കോടിക്കണക്കിന് ചെലവഴിക്കുന്ന ഫണ്ട് ഇവിടെ സർക്കാരുണ്ട്, ഇവിടെ ട്രൈബൽ ഡിപ്പാർട്ട്മെന്റ് ഉണ്ട്, ഇവിടെ അതിന് വേണ്ട സാധനങ്ങളുണ്ട്. അവരെല്ലാം ആദിവാസികൾ മാത്രം നിങ്ങൾ കൂടിയാൽ നിങ്ങൾ ಈ ಸಂದರ್ಭ ಸುಮತಿ ಸಂಜೀವ ಸೇರಿದಂತೆ ಹಲವರು ಪಾಲ್ಗೊಂಡರು.